ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಬೋಳೂರು ಶಾಖೆಯ ನೂತನ ಸ್ವಂತ ಕಚೇರಿ ಕಟ್ಟಡ ಸಹಕಾರ ಸೌಧದ ಉದ್ಘಾಟನೆ ರವಿವಾರ ಸುಲ್ತಾನ್ ಬತ್ತೇರಿ ರಸ್ತೆಯ ಬೋಳೂರಿನಲ್ಲಿ ನೆರವೇರಿತು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಸಹಕಾರ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರ ಸೌಧವನ್ನು ಉದ್ಘಾಟಿಸಿ, ವಾಣಿಜ್ಯ ಬ್ಯಾಂಕ್ಗಳು ಈಗ ಸಂಕುಚಿತವಾಗಿ ವಿಲೀನವಾಗುವ ಪರಿಸ್ಥಿತಿಗೆ ಬಂದಿವೆ, ಸಿರಿವಂತರಿಗೆ ಮಾತ್ರ ಅಲ್ಲಿ ಸಾಲ ಸಿಗುವ ಪರಿಸ್ಥಿತಿ ಇದೆ. ಆದರೆ ಸಹಕಾರಿ ಬ್ಯಾಂಕ್ಗಳು ಇಂದು ಊರಿನ ಪ್ರತಿಯೊಬ್ಬರಿಗೂ ಸುಲಭದಲ್ಲಿ ಸಾಲ ಸೌಲಭ್ಯ ನೀಡುವ ಮೂಲಕ ಪ್ರತಿ ಮನೆಗೂ ಬೆಳಕಾಗಿದೆ ಎಂದು ಹಾಗೂ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಸಾಧ್ಯವಾಗಿದೆ ಎಂದು ಹೇಳಿದರು. ಶಾಸಕ ಡಾ ವೈ ಭರತ್ ಶೆಟ್ಟಿ ಮಾತನಾಡಿ, ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇಂದು ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಆಗಿ ಮೇಲ್ದರ್ಜೆಗೇರಿದೆ. ಮಾಜಿ ಅಧ್ಯಕ್ಷ ದಿವಂಗತ ಕೆ ಹರಿಶ್ಚಂದ್ರ ಅವರು ಬ್ಯಾಂಕ್ ಅಭಿವೃದ್ಧಿಗೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರ ಕ್ಷೇತ್ರಕ್ಕೆ ಬೆನ್ನೆಲುಬಾಗಿರುವುದರಿಂದ ಸಹಕಾರಿ ರಂಗ ಸಾಧನೆ ಮಾಡುವಂತಾಗಿದೆ ಎಂದು ಹೇಳಿದರು. ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಎ ಲೋಕೇಶ್ ಭಂಡಾರಿ, ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ಶುಭ ಹಾರೈಸಿದರು. ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಮುಗ್ರೋಡಿ ಕನ್ಸ್ಟ್ರಕ್ಷನ್ ಮಾಲಕ ಸುಧಾಕರ ಶೆಟ್ಟಿ ಅವರನ್ನ ಗೌರವಿಸಲಾಯಿತು. ಬೋಳೂರು ಜಾರಂತಾಯ ದೇವಸ್ಥಾನದ ಅಧ್ಯಕ್ಷ ಬಲರಾಜ ಸಿ ಕೋಟ್ಯಾನ್ ಮುಖ್ಯ ಅತಿಥಿಗಳಾಗಿದ್ದರು. ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಭಾಸ್ಕರ ಕೊಂಡೆ, ತುಕಾರಾಂ ಸುನಿಲ್, ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷ ಧನಂಜಯ ಬಂಗೇರ, ನಿರ್ದೇಶಕರಾದ ಪ್ರೇಮ, ನೇಮಿರಾಜ್ ಶೆಟ್ಟಿ, ಶ್ರೀರಂಜನಿ, ಸಿತೇಶ್ ಕೊಂಡೆ, ಗಣೇಶ್ ಶೆಟ್ಟಿ, ಶರ್ಮಿಳಾ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ಪ್ರತಿನಿಧಿ ಕಿರಣ್ ಕುಮಾರ್ ಶೆಟ್ಟಿ, ಪ್ರಧಾನ ವ್ಯವಸ್ಥಾಪಕ ಪ್ರೀತಂ ಪಿ ಪೂಜಾರಿ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಇವತ್ತು ಕಾವೂರು ವ್ಯವಸಾಯ ಸಹಕಾರಿ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದರಲ್ಲಿ ನಾವು ಹಿಂದಿನ ಅಧ್ಯಕ್ಷರು ದಿವಂಗತರಾದಂಥ ಹರೀಶ್ ಅಣ್ಣನವರ ಕೊಡುಗೆ ಏನಿದೆ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಅದನ್ನು ನೆನಪಿಸ್ಕೊಳ್ಳೇಬೇಕು. ಅಹರ್ನಿಶಿ ದಿನನಿತ್ಯ ಈ ಬ್ಯಾಂಕಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಂಥ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಡೀ ದಿನ ಬ್ಯಾಂಕಲ್ಲಿ ಕೂತ್ಕೊಂಡು ಆ ಬ್ಯಾಂಕಿನ ಬಗ್ಗೆ ಆಗು ಹೋಗುಗಳ ಬಗ್ಗೆ ಬಹಳ ಗಮನವನ್ನು ಕೊಟ್ಟಂಥ ಒಂದು ವ್ಯಕ್ತಿ. ನಾವು ಯಾರಾದರೂ ಫೋನ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಹೇಳಿದರೂ ಸಹ ಅಥವಾ ದೊಡ್ಡ ದೊಡ್ಡ ಕೆಲಸ ಹೇಳಿದರೂ ಸಹ ಯಾವತ್ತೂ ಸಹ ಆಗೋದಿಲ್ಲ ಅಂತ ಹೇಳಲಿಲ್ಲ. ಏನಾದರೂ ಅಷ್ಟು ಕಷ್ಟ ಆದರೆ ಮನೆಗೆ ಬಂದು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಬಹುಶಃ ಈಗಿನ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕ ವರ್ಗದವರು ಯಾರಿದ್ದಾರೆ ಅವರಿಗೆ ಅವರು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಬ್ಯಾಂಕನ್ನು ಈ ರೀತಿ ನಡೆಸಿದರೆ ಒಳ್ಳೆಯದು ಅನ್ನುವಂಥ ಮೇಲ್ಪಂಕ್ತಿ ಹಾಕಿಕೊಟ್ಟಂಥ ವ್ಯಕ್ತಿ. ಅವರು ಹಾಕಿದ ದಾರಿಯಲ್ಲೇ ಇವರು ಸಹ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದು ಸಂತೋಷದ ವಿಷಯ. ನಿಮಗೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸಹಕಾರಿ ಬ್ಯಾಂಕನ್ನು ನಡೆಸೋದು ಸುಲಭವಲ್ಲ. ಬದುಕಿಂದ ಬಂದವರು ಹೇಳಿದರು, ರಾಜ್ಯದಲ್ಲಿ ಅತಿ ಹೆಚ್ಚು ಕೃಷಿ ಸಾಲವನ್ನು ಕೊಟ್ಟಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಅವ್ರಿಗೂ ಸಂತೋಷ ಆಯಿತು. ಯಾರಿಗೆ ಸಾಲ ಸಿಕ್ಕಲಿಲ್ಲ ಹೇಳಿ ಏನು ತೊಂದರೆ ಇಲ್ಲ. ಬೇರೆ ಕಡೆ ರೈತರು ಸಾಲ ಸಿಕ್ಕಲಿಲ್ಲ, ಆತ್ಮಹತ್ಯೆ ಆಗಿದೆ ಅದು ಹೇಳಿದ. ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಆತ್ಮಹತ್ಯೆ ಇವತ್ತಿನವರೆಗೆ ಆಗಲಿಲ್ಲ, ಸಾಲ ಸಿಕ್ಕಲಿಲ್ಲ ಹೇಳಿ ಅಂಥ ಒಂದು ಜಿಲ್ಲೆ. ಇನ್ನು ಮರುಪಾವತಿಯಲ್ಲಿ ನೀವು ಕೇಳಿದರೆ ಅವರಿಗೆ ಆಶ್ಚರ್ಯ ಆಯಿತು. ಸುಮಾರು 29 ವರ್ಷಗಳಿಂದ ಕೃಷಿ ಸಾಲ 100% ಮರುಪಾವತಿ
ನಾನು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ. 100ಕ್ಕೆ 100ರಷ್ಟು ಕೃಷಿ ಸಾಲ ಮರುಪಾವತಿಯಾದಂಥ ಜಿಲ್ಲೆ ದೇಶದಲ್ಲಿದ್ದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ರೀತಿಯಾಗಿ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಇವತ್ತು ವಾಣಿಜ್ಯ ಬ್ಯಾಂಕುಗಳ ತವರೂರು ನಮ್ಮ ಜಿಲ್ಲೆ ಎಲ್ಲ ಒಂದು ಕಾಲದಲ್ಲಿ ಅವಿಭಜಿತ ಜಿಲ್ಲೆ ಅಂತೇಳಿದರೆ ದೇಶದಲ್ಲಿ ವಾಣಿಜ್ಯ ಬ್ಯಾಂಕ್ಗಳ ತವರೂರು ಅಂತ ಹೇಳ್ತಿದ್ರು. ನೋಡ್ಲಿಕ್ಕೆ ಬರ್ತಿದ್ರು ಹೇಗೆ ನಿಮ್ಮಲ್ಲಿ ಬ್ಯಾಂಕುಗಳನ್ನು ಪ್ರಾರಂಭ ಮಾಡ್ತೀರಿ ಅಂತ. ವಾಣಿಜ್ಯ ಬ್ಯಾಂಕುಗಳು ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗಿದೆ ಹೇಳಿದರೆ ನಿಮಗೆ ಸಿಂಡಿಕೇಟ್ ಬ್ಯಾಂಕಿನ ಬೋರ್ಡೇ ಕಾಣ್ತಾ ಇಲ್ಲ, ವಿಜಯ ಬ್ಯಾಂಕ್ ನೋಡ್ಲಿಕ್ಕೆ ಸಿಗೋದಿಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ಎಲ್ಲ ಸಂಕುಚಿತ ಮರ್ಜಿ, ಒಬ್ಬರೊಬ್ಬರು ವಿಲೀನ ಆಗ್ತಾರೆ. ವಿಲೀನ ಆಗಿಕೊಂಡು ಅಷ್ಟಾದರೂ ಪರವಾಗಿರಲಿಲ್ಲ. ಸುಧಾಕರ್ ಶೆಟ್ಟಿ ಗೊತ್ತಿರ್ಬೋದು. ಡಾಕ್ಟರ್ ರಾಜೇಂದ್ರ ಕುಮಾರ್ ಮೇರೆ ವಾ ರೀತಿಡ್ಲ ಇಂಗ್ಲಿಗೆ ಸಹಾಯ ಮಾಡ್ಪೇರು ಇತ್ತಿನಾರು ದುಂಬೂರು ದಿಂಚ ಶಂಕರ್ ಮೇನಂಡ್ರನ ಕಾಲೂರು ದಿಂಚಲ ಬೊಕ ನಮ್ಮ ಹರಿಚಂದ್ರನ ಕಾಲೂರು ದಿಂಚಿಲ್ಲ ಎಡ್ಡ ರೀತಿಡ್ ಇಂಗ್ಲಿಗೆ ಬೆರಿ ಸಹಾಯನ ಕೊರೊಂದು ಇತ್ತಿನಾರು ಮುರಣಿ ಏನು ಅಧ್ಯಕ್ಷತೆದೊನ್ನಾಗಲ ಎಂಕ್ ಸುರುಟು ಪೋನು ಬಂತು ಬಂತೀರು ಯಾನುಲ್ಲೆ ಈ ಪೋಡಿಚ್ಚಿ ನಿನ್ನ ಬಿರಾಡು ಏಪಲೆ ಯಾನುಲ್ಲೆ ಬುರ್ದು ಪಾಡುಚ್ಚಿ ಇಂದು ಒವ್ವೇ ಒಂಜಿ ಕಾರ್ಯಕ್ರಮ ಅನ್ನಲ್ಲ ಅರ್ನ ಸುರೂತ್ತ ಸಹಾಯದಾನ ನಂಗೆ ಕಾವೂರು ವ್ಯವಸಾಯ ಬ್ಯಾಂಕ್ ಮಲ್ಲ ದಾನವನ್ನು ಕೊರೊಂದು ಬೈದಿನಾರು ಒಟ್ಟು ರೀತಿಗಳ ನಂಗೆ ಕಮ್ಮಿ ಮಂದಿಗೆ ಸಹಕಾರ ರತ್ನ ಸಹಕಾರಿ ಭೀಷ್ಮೇಂದ್ರ ಪಣೋಲಿ ಸಹಕಾರಿ ರತ್ನೇಂದ್ರ ಪಣೋಲಿ ನನ್ನ ದೇಶದ ಒಂಜಿ ಪದ್ಮಭೂಷಣ ಅರೆಗಳ ಪ್ರಶಸ್ತಿಲ ತಿಕ್ಕೊಡು ಎಂಗಳ ದೇವರ ಕಲಕಾಡಿನ ಎನ್ನ ಪ್ರಾರ್ಥನೆ ಅಂಚಾದು ಪುಣಗ ಆರಿ ಓ ರೀತಿಲ ಎಂಗ್ಲೇನೆ ಬುರ್ದು ಪಾರ್ಜಿರು ಕಾವೂರು ವ್ಯವಸಾಯ ಬ್ಯಾಂಕ್ ಎಪ್ಪಗಳ ಮುಂಚೂಣಿಯಾದ ಎಂಗ್ಲೇ ಸಹಾಯ ಮಂತೊಂದು ಬೈದಿರು ಅಂಚಾದು ಪುಣಗ ನಮ್ಮ ಈ ಬ್ಯಾಂಕ್ನ ಪ್ರಾರಂಭ ಮಂದಿನ ಏರಿಕೆ ಶಂಕರ್ ಮೇಲಂಡ್ರು KT ಬಂಡರು